ಸಂತೋಷ್ ಶಾಂತಿನಗರ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ತನಿಖೆಯ ನೇತೃತ್ವವನ್ನ ಅಲೋಕ್ ಕುಮಾರ್ ವಹಿಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ, ಹೌದಾ ಅದು? ಹೌದು, ಅವರು ಕಾನೂನು ವಿಭಾಗದ ಎಡಿಜಿಪಿ ಆಗಿದ್ದಾರೆ ಈಗ. ಹೌದು. ಇದೀಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವಂತಹ ಒಂದು ಪ್ರಕರಣ. ಪ್ರವೀಣ್ ನೆಟ್ಟಾರು ಮುಖ್ಯಮಂತ್ರಿಯವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಹಂತಕರನ್ನ ಬಂಧಿಸುವಂತ ಕ್ರಮ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕಾಗಿ ಈಗಾಗಲೇ ಪಶ್ಚಿಮ ವಲಯ ಎಜಿಪಿ ದೇವಜ್ಯೋತಿ ರೈ ಅವರು, ದಕ್ಷಿಣ ಕನ್ನಡ ಎಸ್ಪಿ ಋಷಿಕೇಶ್ ಭಗವಾನ್ ಅವರೊಟ್ಟಿಗೆ ಎಲ್ಲ ಮಾತುಕತೆ ಆಗಿ ವಿಶೇಷವಾಗಿ ಎಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರಿಗೆ ಅದರ ಸಾರಥ್ಯವನ್ನ ಕೊಟ್ಟಿದ್ದಾರೆ. ಈಗಾಗಲೇ 5 ತಂಡ ಪೊಲೀಸರದ್ದು ರಚನೆ ಆಗಿದೆ ತನಿಖೆಗೆ. ಅವರ ನೇತೃತ್ವದಲ್ಲಿ ತನಿಖೆ ಹಂತಕರನ್ನ ಪತ್ತೆ ಹಚ್ಚುವಂತ ವ್ಯವಸ್ಥೆ ಮಾಡುವುದರ ಜೊತೆಗೆ ಎಡಿಜಿಪಿ ಅವರು ಅವರೊಂದು ಅನುಭವದಿಂದ ಮತ್ತು ತಮ್ಮ ದಕ್ಷತೆಯಿಂದ ಹಲವಾರು ಪ್ರಕರಣಗಳನ್ನ ಭೇದಿಸಿರುವಾಗಿರುವುದರಿಂದ ಅವರು ಇದರ ಬಗ್ಗೆ ವಿಶೇಷ ಮುತುವರ್ಜಿಯಲ್ಲಿ ತನಿಖೆಯನ್ನ ಆರಂಭಿಸಿದರು ನೇತೃತ್ವದಲ್ಲಿ. ಅವರು ತನಿಖೆಗೆ ಇಳಿತಾರೆ ಅಂತೇಳಿ ಗೊತ್ತಾದ ಕೂಡಲೇ ಆ ಪ್ರಕರಣದ ವಿಚಾರಣೆ ಬಹಳಷ್ಟು ತೀಕ್ಷ್ಣವಾಗಿ ಶೀಘ್ರವಾಗಿ ನಡೀತಾ ಇದೆ. ಈಗ ಗೊತ್ತಾಗಿರುವಂತ ಮಾಹಿತಿ ಪ್ರಕಾರ ನಿನ್ನೆ ಬಂದಿರುವಂತ ಬೈಕಿನ ನಂಬರ್ ಕೂಡ ಪತ್ತೆ ಆಗಿದೆ ಮತ್ತು ಶಂಕಿತರು ಅಂತ ಹೇಳಿ ಯಾರಿದ್ದಾರೆ ಅವರನ್ನ ಒಂದು 15 ಜನರನ್ನ ಗುರುತಿಸಿ ಪೊಲೀಸ್ ವಶಕ್ಕೆ ಪಡೆಯುವಂತ ಪ್ರಕ್ರಿಯೆ ಆಗಿದೆ. ಅದರಲ್ಲಿ ಎಷ್ಟು ಜನ ನೇರವಾಗಿ ಭಾಗಿದಾರರಿದ್ದಾರೆ ಅಥವಾ ಕೇವಲ ಸಂಶಯದ ಆಧಾರದಲ್ಲಿ ತಗೊಂಡಿದ್ದಾರೆ ಅನ್ನುವಂಥದ್ದು ವಿಚಾರಣೆ ಆಗ್ತಾ ಇದೆ. ಪ್ರವೀಣ್ ನೆಟ್ಟಾರು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಸಕ್ರಿಯ ಸದಸ್ಯರಾಗಿದ್ರು, ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ರು, ಬಿಲ್ಲವ ಸಮುದಾಯದ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ರು. ಹಾಗಾಗಿ ಅವರಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ರು ಅವರನ್ನ ಈ ಪ್ರಕರಣದಲ್ಲಿ ಯಾಕೆ ಕೊಲೆ ಆಯ್ತು, ಅದರಲ್ಲಿ ಏನಾದ್ರೂ ರಿವೆಂಜ್ ಮರ್ಡರ್ ಇದೆಯಾ, ವ್ಯಕ್ತಿಗತವಾದ ವಿಚಾರಗಳಿದೆಯಾ, ರಾಜಕೀಯ ದ್ವೇಷ ಇದೆಯಾ ಅಂತ ಹೇಳುವಂತ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡುವಂತ ಪ್ರಕ್ರಿಯೆ ಆಗ್ತಾ ಇದೆ. ಈಗ ಪ್ರವೀಣ್ ನೆಟ್ಟಾರ್ ಅವರು ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಕೊಂಡಂತವ್ರು ಮತ್ತು ಇತ್ತೀಚೆಗೆ ನಡೆದಂತ ಒಂದು ಮರ್ಡರ್ ಕೇಸ್ ಏನಿದೆ ಅದರ ರಿವೆಂಜ್ ಅಂತ ಹೇಳುವಂತ ಚರ್ಚೆಗಳು ನಡೀತಿತ್ತು. ಆದ್ರೆ ಅದರ ರಿವೆಂಜ್ ಅಲ್ಲ ಅನ್ನುವಂತ ಚರ್ಚೆಗಳು ಕೂಡ ಇದೆ. ಹೇಗೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹೊರಗಡೆ? ಅಲ್ಲ, ಅದಕ್ಕೆ ರಿವೆಂಜ್ ಆಗ್ಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಬೆಳ್ಳಾರಿಯಲ್ಲಿ ನಡೆದಂತ ಮಸೂದ್ ಅಂತ ಹೇಳುವ ಒಂದು ಯುವಕನ ಕೊಲೆಯಲ್ಲಿ ಪ್ರವೀಣ್ ಅವರ ಯಾವುದೇ ಪಾತ್ರ ಇಲ್ಲ. ಓಕೆ. ಅದರಲ್ಲಿ ಇರುವಂತ 8 ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನ ಕೊಲೆಯತ್ನ ಪ್ರಕರಣದಲ್ಲಿ ಪೊಲೀಸರು ಬಂಧನ ಮಾಡಿದ್ರು. ಆ ನಂತರ ಮಸೂದ್ ಆಸ್ಪತ್ರೆಯಲ್ಲಿ ನಿಧನರಾದ ನಂತರ ಅದು ಕೊಲೆ ಪ್ರಕರಣ ಆಗಿ ಪರಿವರ್ತನೆ ಆಯಿತು. ಅದು ಆಗ ಕೊಲೆ ಆರೋಪದಲ್ಲಿ ಕೂಡ 8 ಜನ ಯಾರು ಕಸ್ಟಡಿಯಲ್ಲಿದ್ರು ಅವರನ್ನೇ ಕೊಲೆ ಆರೋಪಿಗಳು ಅಂತ ಬಂಧನ ಆಗಿದೆ. ಅವರು ಈಗ ನ್ಯಾಯಾಂಗ ಬಂಧನದ ವ್ಯವಸ್ಥೆಯಲ್ಲಿ ಇದ್ದಾರೆ. ಹಾಗಾಗಿ ಆ ಪ್ರಕರಣದಲ್ಲಿ ಪ್ರವೀಣ್ ನೆಟ್ಟಾರ್ ಇರ್ತಿದ್ರೆ ಅವರು ಕೂಡ ಆರೋಪಿ ಆಗಿರ್ತಿದ್ರು. ಆದ್ರೆ ಅವರು ಮತ್ತೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅವರಿಗೆ. ಆ ಕೊಲೆ ಕೃತ್ಯದಲ್ಲಿ ಹೋಗುವಂತವ್ರು ಕೂಡ ಅಲ್ಲ, ಅವರನ್ನ ಬಲ್ಲವರು, ಅವರ ಆತ್ಮೀಯರು, ಸ್ನೇಹಿತರು, ಒಡನಾಡಿಗಳು ಹೇಳೋ ಪ್ರಕಾರ ಅಂತ ಒಂದು ಯಾವುದೇ ಹಿನ್ನೆಲೆ ಇಲ್ಲ. ಆದ್ರೆ ಈ ಪ್ರತೀಕಾರದ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳು ನೋಡಿದಾಗ ಅಮಾಯಕರನ್ನೇ ಬಲಿ ತೆಗೊಳ್ಳುವಂತ ವ್ಯವಸ್ಥೆಗಳು ನಡೀತಾ ಇದೆ. ಹಾಗಾಗಿ ಅದೇ ಘಟನೆಗೆ ಸಂಬಂಧಿಸಿದ್ದು ನಡೀತಾ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಉಂಟಾ ಅನ್ನುವಂತರ ಬಗ್ಗೆ ಕೂಡ ತನಿಖೆ ಮುಂದುವರಿತಾ ಇದೆ. ಓಕೆ, ಧನ್ಯವಾದ. ಇವತ್ತು ಪುತ್ತೂರಿನಲ್ಲಿ ಹೇಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಸಂತೋಷ್ ಕುಮಾರ್? ನಿನ್ನೆ ರಾತ್ರಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದಾಗ ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಅದನ್ನ ನಿಭಾಯಿಸಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. SP ಅವರೇ ಇರ್ಬೋದು, DYSP ಅವರು ಇರ್ಬೋದು, ಅಥವಾ ಅಲ್ಲಿ ಉಪಸ್ಥಿತರಿದ್ದ ಸಂಘಟನೆಯ ಪ್ರಮುಖರಿರ್ಬೋದು, ಅವರೆಲ್ಲ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದ್ರು ಕೂಡ ಇವತ್ತು ಒಂದು KSRTC ಬಸ್ಸಿಗೆ ಕಲ್ಲು ತೂರಾಟ ಆಗಿರುವಂತ ಪ್ರಕರಣ ಮತ್ತು ಸುಳ್ಯ ಭಾಗದಲ್ಲಿ ಟೈರ್ ಸುಟ್ಟಿರುವ ಪ್ರಕರಣ ಆದ್ರೆ ವಿಶೇಷವಾದ ಯಾವುದೇ ಅಹಿತಕರ ಘಟನೆಗಳು ನಡೀಲಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪ್ರಕರಣವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದೆ. ಈಗ ಹಂತಕರು ಯಾರಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಪ್ರಕ್ರಿಯೆ ಅತಿ ಶೀಘ್ರ ಆದ್ರೆ ಒಂದು ಹಂತದಲ್ಲಿ ಆ ವಿಚಾರಕ್ಕೆ ಈ ಬಿಸಿ ಉದ್ವಿಗ್ನತೆ ಏನಿದೆ ಅದನ್ನ ತಣ್ಣಗೆ ಮಾಡುವಂತ ವ್ಯವಸ್ಥೆ ಇಲಾಖೆಯಿಂದ ಆಗ್ತದೆ. ಓಕೆ. ಮತ್ತೊಂದು ಕಡೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬಹುದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಂತೋಷ್ ಕುಮಾರ್. ಹೌದು, ಇದನ್ನ ಗಮನಿಸಿದ್ದೀರಿಯಾ? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಹೌದು, ಫೇಸ್ಬುಕ್, ವಾಟ್ಸಪ್, ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷವಾಗಿ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತವರೇ ತಮ್ಮ ಪಕ್ಷದ ಜನಪ್ರತಿನಿಧಿಗಳ ಬಗ್ಗೆ, ಸರ್ಕಾರದ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೇವೆ. ಅದು ಶಿವಮೊಗ್ಗದಲ್ಲಿ ಮೊನ್ನೆ ನಡೆದಂತ ಹರ್ಷಾರ್ ಅವರ ಕೊಲೆ ಪ್ರಕರಣದ ನಂತರ ಅತ್ಯಂತ ವೇಗ ಪಡೆದುಕೊಂಡಿರುವಂತ ಪ್ರಕ್ರಿಯೆ. ಪ್ರತಿಯೊಬ್ರು ಹೇಳುವಂತದ್ದು, ಇವತ್ತು ನೀವು ವಾಟ್ಸಪ್ ಸ್ಟೇಟಸ್ ಇರ್ಬೋದು, ವಾಟ್ಸಪ್ ನಲ್ಲಿರುವಂತಹ ಹೇಳಿಕೆಗಳಿರ್ಬೋದು ಅಥವಾ ಸಾಮಾಜಿಕ ಹೇಳಿಕೆಗಳನ್ನ ಗಮನಿಸಿದ್ರೆ ಕೇಂದ್ರವು ನಮ್ಮದೇ, ರಾಜ್ಯವು ನಮ್ಮದೇ, ಆದ್ರೆ ಹೆಣ ಬೀಳುದು ಕೂಡ ನಮ್ಮದೇ ಅಂತ ಹೇಳುವಂತ ಸಂದೇಶಗಳು ಹಿಂದೂ ಸಂಘಟನೆ ಕಾರ್ಯಕರ್ತರಿಂದಲೇ ರವಾನೆ ಆಗ್ತಾ ಇದೆ. ಮತ್ತೆ ಹಿಂದೂ ಸಂಘಟನೆಯಿಂದ ಬೆಳೆದು ಬಂದಿರುವಂತ ನಾಯಕರಿಗೆ ನೀವು ಅವಕಾಶ ಕೊಡುವುದಿಲ್ಲ,
ಹಿಂದೂ ಸಂಘಟನೆಯ ಸಂಪರ್ಕದಲ್ಲಿ ಇಲ್ಲದವರಿಗೆ ಅಧಿಕಾರಗಳನ್ನು ಕೊಡ್ತೀರಿ, ಹಾಗಾಗಿ ಇಂಥ ಘಟನೆಗಳು ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಆಗ್ತದೆ, ದಕ್ಷಿಣ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅಧಿಕಾರದಲ್ಲಿ ಬಂದಿರುವಂತ ಕರ್ನಾಟಕದಲ್ಲಿ ಯಾಕೆ ಆಗುದಿಲ್ಲ ಹಾ. ಅಂತ ಹೇಳುವಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಈಗ ಉತ್ತರ ಪ್ರದೇಶದಲ್ಲಿ ಆದ್ರೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ, ಕರ್ನಾಟಕದಲ್ಲಿ ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದೆ. ಆದ್ರೆ ಯಾಕೆ ಯಾವುದೇ ಆಕ್ಷನ್ಗಳಾಗುದಿಲ್ಲ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳುವಂತ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಓಕೆ, ಸಂತೋಷ್ ಕುಮಾರ್ ಅವರಿಗೆ ದಕ್ಷಿಣ ಕನ್ನಡವೇ ಒಂದು ರೀತಿಯಲ್ಲಿ ಟಾರ್ಗೆಟ್ ರೀತಿಯಲ್ಲಿದೆ. ಬಹಳಷ್ಟು ದೊಡ್ಡ ಪ್ರಕರಣಗಳು ನಡೀತಾ ಇದ್ದಾವೆ, ನಿರಂತರವಾಗಿ ಕೊಲೆ ಸುಲಿಗೆ ಇಂಥ ಪ್ರಕರಣಗಳು ನಡೀತಾನೆ ಇದಾವೆ. ಏನ್ ಹೇಳ್ತೀರಿ, ದಕ್ಷಿಣ ಕನ್ನಡ ಯಾವ ರೀತಿಯಾಗಿ ಬದಲಾಗ್ತಾ ಇದೆ? ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ, ಶಾಂತಿ ಸುವ್ಯವಸ್ಥೆಗೆ ಆದ್ಯತೆ ಕೊಡುವಂತವರ ಜಿಲ್ಲೆ. ಆದ್ರೆ ಒಂದು ಕಾಲದಲ್ಲಿ ಕೋಮು ಸಂಘರ್ಷ, ಪದೇ ಪದೇ ಬಂದ್ಗಳು ನಡೀತಾ ಇದ್ದಂತ ಜಿಲ್ಲೆ ದಕ್ಷಿಣ ಕನ್ನಡ, ಉಡುಪಿ. ಆದ್ರೆ ಇತ್ತೀಚಿನ ಕೆಲವು ಸಮಯಗಳನ್ನ ನೀವು ಗಮನಿಸಿದ್ರೆ ಅಂತಹ ಘಟನೆಗಳು ಇಲ್ಲಿ ಕಡಿಮೆ. ಪದೇ ಪದೇ ಬಂದಾಗುವಂತ ಘಟನೆಗಳು ಅಥವಾ ಕೋಮು ಗಲಭೆ ಆಗುವಂತ ಘಟನೆಗಳು ಕಡಿಮೆ. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 966-322-6850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.